ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ದೀಕ್ಷಿತ್ ಶೆಟ್ಟಿ. ಎಸ್, ಮಂಗಳೂರು ಅಂದ ತಕ್ಷಣ ತುಂಬಾ ಫೇಮಸ್ ಆಗಿರುವಂಥದ್ದು ಮೀನಿಗೆ. ಸೊ ಮೀನು ತುಂಬಾ ವೆರೈಟಿ ಮೀನುಗಳು ಮಂಗಳೂರಲ್ಲಿ ಸಿಗುತ್ತೆ, ನಮ್ಮ ಉಡುಪಿಯಲ್ಲಿ ಸಿಗುತ್ತೆ. ಸೊ ಖಂಡಿತವಾಗ್ಲೂ ವೆರೈಟೀಸ್ ಆಫ್ ಮೀನು ಮಂಗಳೂರು ಉಡುಪಿಯಲ್ಲಿ ಸಿಗುವಾಗ ಅದರಲ್ಲಿ ಸ್ಪೆಷಲ್ ರೆಸಿಪೀಸ್ ಎಲ್ಲಿ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅದಕ್ಕೆ ಉತ್ತರ ನಾವು ಕೊಡ್ತಾ ಇದ್ದೀವಿ. ಕೆಮ್ಮಲೆ ಗ್ರೂಪ್ ಆಫ್ ಹೋಟೆಲ್ಸ್ ಅವರ ಈ ಫಿಶ್ ಫ್ಯಾಕ್ಟ್ರಿ ಉಡುಪಿಲಿದೆ, ಸುರತ್ಕಲ್ಲಿದೆ, ಹಾಗೆಯೇ ಇತ್ತೀಚೆಗೆ ಆರಂಭಗೊಂಡಂತಹ ಒಂದು ಶಾಖೆ ನಮ್ಮ ಮಂಗಳೂರಿನ ಜ್ಯೋತಿ KMC ಹತ್ರ ಇರುವಂಥದ್ದು. ದಟ್ ಈಸ್ ನಾವು ಆ ಪ್ಲೇಸಲ್ಲಿ ಇದ್ದೀವಿ. ಸೊ ಇತ್ತೀಚೆಗೆ ಆರಂಭಗೊಂಡು ತುಂಬಾ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಇಲ್ಲಿನ ನಮ್ಮ ಪ್ರಿಯರು ಅಂತ ಹೇಳಿದರೆ ಗ್ರಾಹಕರು ತುಂಬಾ ಚೆನ್ನಾಗಿ ಇಲ್ಲಿಯ ಖಾದ್ಯಗಳನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ. ಈ ಫಿಶ್ ಫ್ಯಾಕ್ಟ್ರಿಯ ವಾತಾವರಣ ಹೇಗಿದೆ, ಕಸ್ಟಮರನ್ನು ಯಾವ ರೀತಿ ಅಟ್ರಾಕ್ಟ್ ಮಾಡ್ತಾ ಇದೆ, ಏನೆಲ್ಲ ಸ್ಪೆಷಾಲಿಟಿ ಇದೆ, ಹಾಗೆಯೇ ಇದರಲ್ಲಿ ಮತ್ತಷ್ಟು ಸ್ಪೆಷಾಲಿಟಿಗಳಿದೆ ಅಂತೆ. ಅದನ್ನೆಲ್ಲ ನಾವು ಇವತ್ತು ತಿಳ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬರ್ತಾ ಇದ್ದೀನಿ, ಬನ್ನಿ. ಎಸ್ ವೀಕ್ಷಕರೇ, ನಾವು ಈ ಫಿಶ್ ಫ್ಯಾಕ್ಟ್ರಿ ಒಳಗಡೆ ಎಂಟ್ರಿ ಕೊಟ್ಟಾಗ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದರೆ ನಾವು ಬಂದಿರುವಂಥದ್ದು ಫಿಶ್ ಫ್ಯಾಕ್ಟ್ರಿಗೆ ಊಟ ಮಾಡೋದಕ್ಕೇನಾ ಅಥವಾ ಮ್ಯೂಸಿಯಮ್ಗೆ ಏನಾದರೂ ಬಂದಿದ್ದೀವ ಅಂತ. ಯಾಕಂತ ಹೇಳಿದರೆ ಇಲ್ಲಿ ನಮಗೆ ನೋಡುವಂತಹ ಐಟಮ್ಗಳು ಅದೇ ಥರ ಇದೆ. ಸೊ ಮಣ್ಣಿನ ಪಾತ್ರೆಗಳಾಗಿರ್ಬೋದು, ಅಥವಾ ಮಜ್ಜಿಗೆ ಕಡಿಯುವಂತಹ ಉರ್ಗೋಲ್ ಆಗಿರ್ಬೋದು, ಚಿಪ್ಪಿನ ಸೌಟ್ ಆಗಿರ್ಬೋದು, ಮುಟ್ಟಾಳೆ ಆಗಿರ್ಬೋದು. ಸೊ ಎಲ್ಲನೂ ನಮ್ಮ ಪುರಾತನವಾದಂತಹ ತುಳುನಾಡಿನ ಅಡುಗೆ ಮನೆಯ ವಸ್ತುಗಳು ಇಲ್ಲಿ ಬಳಕೆಯಾಗಿದೆ. ಸೊ ಇಲ್ಲಿನ ಫುಡ್ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ, ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ, ಬನ್ನಿ. ಎಸ್ ವೀಕ್ಷಕರೇ, ಈ ಫಿಶ್ ಫ್ಯಾಕ್ಟ್ರಿಯಲ್ಲಿ ಸಿಗುವಂತಹ ಎಲ್ಲ ಫಿಶಸ್ ಕೂಡ ನನ್ನ ಟೇಬಲ್ ಮೇಲೆ ಇದೆ. ಬಟ್ ಇದು ಇನ್ನೂ ರೆಡಿ ಆಗಿಲ್ಲ ಅಷ್ಟೇ. ಸೊ ಈ ಕಡೆಯಿಂದ ಕ್ರ್ಯಾಬ್ಸ್ ಇದೆ, ಪ್ಯಾಂಪ್ಲೆಟ್ಸ್ ಇದೆ, ಅಂಜಲ್, ಬಂಗುಡೆ, ಸಿಲ್ವಾ ಫಿಶ್, ಅದರ ನಡುವಲ್ಲೊಂದು ಫಿಶ್ ಇದೆ, ಆ್ಯಂಡ್ ಸ್ಕ್ವಿಡ್ಸ್ ಇದೆ. ಓ ಮೈ ಗಾಡ್, ಟೈಗರ್ ಪ್ರಾನ್ಸ್ ಕೂಡ ಇದೆ, ಎಷ್ಟೊಂದು ದೊಡ್ಡದಿದೆ ನೋಡಿ. ಓಕೆ, ಸೊ ತುಂಬಾ ವೆರೈಟೀಸ್ ಆಫ್ ಫಿಶಸ್ ಇಲ್ಲಿದೆ. ಸೊ ಇದು ರೆಡಿ ಆಗಬೇಕು. ಇದರಲ್ಲಿ ವೆರೈಟೀಸ್ ಆಫ್ ಮಸಾಲೆ ಮಾಡಿಬಿಟ್ಟು ನಮ್ಮ ಟೇಬಲ್ಗಂತೂ ಕಳಿಸಿದ್ರೆ ತಿನ್ನೋದಕ್ಕೆ ಹೆಂಗಿರುತ್ತೆ ಅಲ್ವಾ, ಅದರ ರುಚಿಯೇ ಬೇರೆ. ಅಲ್ಲದೆ ಈ ಫಿಶ್ ಫ್ಯಾಕ್ಟ್ರಿಯಲ್ಲಿ ತಯಾರಿಸುವಂತಹ ಮೆಥಡೇ ಬೇರೆ. ಸೊ ಅದಕ್ಕೆ ಹಾಕುವಂತಹ ಮಸಾಲೆಗಳೇ ಬೇರೆ. ಹೆಲ್ದಿ ಆಗಿರುವಂತಹ ಮಸಾಲೆ ಮಾಡಿಬಿಟ್ಟು, ಹೆಲ್ದಿ ಆಗಿರುವಂತಹ ಮಸಾಲೆಯಲ್ಲಿ ಮಾಡಿಬಿಟ್ಟು ನಮ್ಮ ಟೇಬಲಲ್ಲಿ ತಂದಿರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಇಲ್ಲಿನ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ಸ್ಟೋನ್ ಮೇಲೆ ಇದನ್ನು ಫ್ರೈ ಮಾಡುವಂಥದ್ದು ಕೂಡ ಇಲ್ಲಿನ ಒಂದು ಸ್ಪೆಷಲ್ ಥಿಂಗ್ ಅಂತ ಹೇಳ್ಬೋದು. ಸೊ ಖಂಡಿತವಾಗ್ಲೂ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿನ ಫುಡ್ಡನ್ನು ಟೇಸ್ಟ್ ಮಾಡೋದಕ್ಕೆ. ಹಾಗೆಯೇ ನಮ್ಮ ಹೊರಗಡೆ ಕಸ್ಟಮರ್ಸ್ ಅಂತೂ ಇಲ್ಲಿನ ಟೇಸ್ಟನ್ನು ಸವಿತಾ ಇದ್ದಾರೆ, ಆನಂದಿಸ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇದು ಫ್ರೈ ಆದ ನಂತರ ಎಲ್ಲ ಹೇಗಿರುತ್ತೆ ನೋಡೋಣ. ಎಸ್ ವೀಕ್ಷಕರೇ, ಸೊ ಆಗದಿಂದ ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದೆ ಈ ಫಿಶ್ ಫ್ಯಾಕ್ಟ್ರಿಲಿ ಏನೆಲ್ಲ ಸಿಗುತ್ತೆ, ಹೇಗಿರುತ್ತೆ, ಏನು ಕತೆ ಅಂತ. ಬಟ್ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ಸವಿತಾ ಇದ್ದೀನಿ. ಸಾಂಪ್ರದಾಯಿಕಬದ್ಧವಾಗಿ ಮಣ್ಣಿನ ಪಾತ್ರೆಯಲ್ಲಿ ನಮಗೆ ಗಂಜಿ ತಿಳಿಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ. ಸೊ ಅದರ ಜೊತೆಗೆ ತಾಮ್ರದ ಪಾತ್ರೆಯಲ್ಲಿ, ಲೋಟದಲ್ಲಿ ನೀರು, ಹಾಗೆಯೇ ಪುನಾರ್ಪುಳಿ ಜ್ಯೂಸ್, ಹಾಗೆಯೇ ನೋಡಿ ವೆರೈಟೀಸ್ ಫುಡ್. ಫಿಶ್ ಅಂತೂ ಇಲ್ಲಿದೆ. ಫಿಶ್ ಫ್ಯಾಕ್ಟ್ರಿಯ ಟೇಸ್ಟ್ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಇದನ್ನು ಹೇಳ್ತಾ ಇದ್ದರೆ.
ಇದೆಲ್ಲ ನಾನು ಹತ್ತಿರ ಇರುವಾಗ ಮಾತಾಡಲಿಕ್ಕೆ ವರ್ಡ್ಸೇ ಬರ್ತಾ ಇಲ್ಲ. ಆ್ಯಂಡ್ ಮತ್ತೊಂದು ವಿಷಯ ನಾವಿಲ್ಲಿ ಗಮನಿಸಬೇಕಾದದ್ದು ಏನಂತ ಹೇಳಿದರೆ, ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ಸ್ ಆಗಿರ್ಬೋದು, ಸೊ ಒಳಗೆಲ್ಲ ಅಡುಗೆ ಮನೆಗೆಲ್ಲ ಹೋಗಿ ಬಂದ್ವಿ, ಸೊ ಕೆಮಿಕಲ್ಸ್ ಇಲ್ಲ, ಪ್ಲಾಸ್ಟಿಕ್ ಐಟಮ್ಸ್ ಯೂಸ್ ಮಾಡಿಲ್ಲ. ಸೊ ಜ್ಯೂಸ್ ಕೂಡ ನೋಡಿ ಯಾವುದ್ರಲ್ಲಿ ಕೊಡ್ತಾ ಇದ್ದಾರೆ ಅಂತ, ಸೊ ಮಣ್ಣಿನ ಗಡಿಕೆಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ಕೂಡ ಟೇಸ್ಟ್ ಕ್ಲಾಸಿ ಇದೆ, ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ ಇರುವಂಥದ್ದು. ಸೊ ಖಂಡಿತವಾಗ್ಲೂ ಶುದ್ಧವಾಗಿ ಹಾಗೂ ಹೆಲ್ದಿಯಾಗಿ ರೆಡಿ ಮಾಡುವಂತಹ ಈ ಒಂದು ಫುಡ್ ನಾನಂತೂ ಟೇಸ್ಟ್ ಮಾಡ್ತಾ ಇದ್ದೀನಿ. ನೀವು ಇನ್ನೂ ಟೇಸ್ಟ್ ಮಾಡೋದಿದ್ರೆ ಖಂಡಿತವಾಗ್ಲೂ ತಡ ಮಾಡಬೇಡಿ, ಸೀದಾ ಫಿಶ್ ಫ್ಯಾಕ್ಟ್ರಿಗೆ ಬನ್ನಿ. ಸೊ ನಮ್ಮ ಮಂಗಳೂರಿನ KMC ಜ್ಯೋತಿ ಹತ್ತಿರ ಇದೆ, ಸೊ ಸುರತ್ಕಲಲ್ಲಿ ಕೂಡ ಇದೆ, ಉಡುಪಿಯಲ್ಲಿ ಕೂಡ ಇದೆ. ಸೊ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಬಣ್ಣ ಬಾರಿ ತೂಕೊಂದ ನಂಜಿ ಹೋಟೆಲ್ ಪೋಸದು ಫಸ್ಟ್ ಅದು ಬಣ್ಣಾಗ ಕುಡ್ಲ ಬತ್ತೊಂದು ಇಪ್ಪು ಅಲ್ಲ ಇಂಥ ಮನಸ್ಸು ಬಾರಿ ಸೂಪರ್ ಆತುಂಡು. ನಾಟಿ ಕೋಳಿ, ಕೊತ್ತಾವ ಫ್ರೈ, ಬೊಕ್ಕ ಮುಲ್ಪ ವೆರೈಟಿ ಗ್ಲಾಸ್ ತಿನ್ನು ಕೊಡ್ತಿದ್ದೆ ಫಸ್ಟ್ ಕೊರ್ಪಿನ ಐಟಮ್ ಸೂಪರ್ ಉಂಟು. ಟೈಮ್ ಫಿಶ್ ಫ್ಯಾಕ್ಟ್ರಿ ಹೋಟೆಲ್ಗೆ ಬರ್ತೀನಿ. ಭಾರಿ ಶೋಕದ ಕಸ್ಟಮರಿ ಸ್ಟೈಲ್ಡು ಒಣಸ್ಕೊಡ್ತೇವೆ. ನಾಟಿ ಕೋಳಿದ ಸುಕ್ಕ ಭಾರಿ ಟೇಸ್ಟ್ ಆದಿತ್ತೇನೆ. ಮಸ್ತ್ ಹೋಟೆಲ್ ಪೋತ ಹಿಂಗೆ ಮಸ್ತ್ ಪುತ್ತೂರ್ದು ಬೈದೀನಿ. ಕುಡ್ಲಾಗ ಬತ್ತನ ಕೆಲವು ಸರಿ ಹೋಟೆಲ್ ಒಣಸ್ ಮಲ್ಪ ಮುಲ್ಪ ಮಸ್ತ್ ಹೋಟೆಲ್ ಪೋತ ಮುಲ್ಪದ ಒಂಜಿ ಟೇಸ್ಟ್ ಒಂಜಿ ಡಿಫ್ರೆಂಟ್ ಉಂಡು. ಇಲ್ಲದ ಒಣಸದ ಲೆಕ್ಕ ಎಂಕ್ಲೆಗೆ ಆಡ್ ಎಡ್ಡೆ ಒಣಸು ನನ್ನ ಎಂಕ್ಲು ಪೋಡ್ನ ಎಂಕ್ಲ ಫ್ರೆಂಡ್ಸ್ನಕ್ಲು ಪೂರ ಬತ್ತಿನಕ್ಲೆಲ್ಲ ಫಿಶ್ ಫ್ಯಾಕ್ಟ್ರಿ ಹೋಟೆಲ್ ಎಡ್ಡೆ ಉಂಡು ಅಲ್ಪ ಒಣಸ್ ಮಲ್ಪಲೇನು ಪನ್ಪ. ಸ್ಪೆಷಾಲಿಟಿ ಎಂಜಿನ ಪಂಡ ಫಸ್ಟ್ ಒಂಜಿ ತೆಲಿ ಕೊರ್ಪೇರು ಅವು ಭಾರಿ ಟೇಸ್ಟ್ಲ ಉಂಡು ಬೊಕ್ಕ ಖುಷಿ ಆಪುಂಡು ಪರಿಯರೆ. ಐತ ಒಟ್ಟಿಗೆ ಒಂಜಿ ರಸಮ್ದ ಲೆಕ್ಕಲ ಕೊರ್ಪೇರು ಅವಲ ಖುಷಿ ಆಪುಂಡು ಪರಿಯರೆ. ಟೋಟಲಿ ಎಡ್ಡೆ ಉಂಡು ಮುಲ್ಪದ ಒಣಸು ಬೊಕ್ಕ ಸರ್ವಿಸ್ ಪೂರ ಎಡ್ಡೆ. ನೀವು ಒಂದ್ಸರಿ ಇಲ್ಲಿ ಬಂದು ಟೇಸ್ಟ್ ಮಾಡಿದರೆ ಮಾತ್ರ ಡೆಫಿನೆಟ್ಲಿ ಬಿಡಲ್ಲ, ನಿಮ್ಮ ಮನೆಯವರನ್ನ ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ಇಲ್ಲಿ ಬರ್ತೀರಾ. ಯಾಕಂತ ಹೇಳಿದರೆ ಇಲ್ಲಿನ ಫುಡ್ಗಳು ಅಷ್ಟು ಟೇಸ್ಟಿಯಾಗಿದೆ, ಹೆಲ್ದಿಯಾಗಿದೆ, ಹಾಗೆಯೇ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಕೂಡ ಇಲ್ಲ. ನಿಮಗೆ ಚೆನ್ನಾಗಿ ರುಚಿ ಕೊಡುತ್ತೆ, ಹೆಲ್ದಿ ಫುಡ್ ಕೂಡ ಹೌದು. ಆ್ಯಂಡ್ ಮಿಸ್ ಮಾಡಬೇಡಿ, ನಮ್ಮ ಫಿಶ್ ಫ್ಯಾಕ್ಟ್ರಿಗೆ ಬನ್ನಿ, ಇಲ್ಲಿನ ಫುಡ್ಡನ್ನು ಟೇಸ್ಟ್ ಮಾಡಿ. ಆ್ಯಂಡ್ ಸಾಂಪ್ರದಾಯಿಕಬದ್ಧವಾದಂತಹ ಶೈಲಿಯ ಫುಡ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಹೋಟೆಲಲ್ಲಿ ಹೋಗಿ ಊಟ ಮಾಡ್ತಾ ಇದ್ದೀನಿ, ಅಯ್ಯೋ ಹಾಗಾಗುತ್ತೆ ಹೀಗಾಗುತ್ತೆ ಅನ್ನುವಂಥ ಟೆನ್ಷನ್ ಕೂಡ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಅವರು ನಮಗೆ
ತುಂಬಾ ಚೆನ್ನಾಗಿ ಮನೆಯವ್ರನ್ನ ಫೀಲ್ ಕೊಡ್ತಾ ಇದ್ದಾರೆ. ಅಂದರೆ ಅಷ್ಟು ಚೆನ್ನಾಗಿ ಸರ್ವ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಸ್ಮೈಲಿ ಫೇಸಿಂದ ನಮಗೆ ಎಲ್ಲ ರೀತಿಯಾದಂತಹ ಫುಡ್ಡನ್ನು ತಂದು ನಮ್ಮ ಟೇಬಲ್ ಮೇಲೆ ಇಡ್ತಾರೆ. ಆ್ಯಂಡ್ ಫುಡ್ ಬಗ್ಗೆ ಆಗಲೇ ಹೇಳ್ತಾ ಇದ್ದೀನಿ, ಟೇಸ್ಟಿ ಆಗಿದೆ, ಹೆಲ್ದಿ ಆಗಿದೆ ಅಂತ, ಅದ್ರ ಬಗ್ಗೆ ಡೌಟೇ ಇಲ್ಲ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಮನೆಯಲ್ಲಿ ಕೂತು ನೀವು ಆರಾಮ್ಸೆ ಊಟ ಮಾಡ್ತಿದ್ದೀನಿ ಅನ್ನೋಂಥದ್ದು ನಿಮಗೆ ಅನಿಸುತ್ತೆ. ಓಕೆ, ಸೊ ವಿಸಿಟ್ ಮಾಡಿ ಫಿಶ್ ಫ್ಯಾಕ್ಟ್ರಿಗೆ. ಥ್ಯಾಂಕ್ ಯು.